ಗ್ರಾಮೀಣ ಬ್ಯಾಂಕ್ನ ಪರಿಷ್ಕೃತ ತ್ರಿಕನಾಡು ಶಾಖೆಯು ಪಾಲಕ್ಕುನ್ ರೈಲ್ವೆ ಸ್ಟೇಷನ್ ರಸ್ತೆ ಕನ್ನನ್ಸ್ ಪ್ಲಾಜಾ ಕಟ್ಟಡದ ನೆಲಮಹಡಿಯಲ್ಲಿ ತೆರೆಯಲಾಗಿದೆ. 44 ವರ್ಷಗಳ ಹಿಂದೆ ಪಾಲಕ್ಕುನ್ನಲ್ಲಿ ಸ್ಥಾಪನೆಯಾದ ದೇಶದ ಮೊದಲ ಕೇರಳ ಗ್ರಾಮೀಣ ಬ್ಯಾಂಕ್ ಇದಾಗಿದೆ. ಮಾಜಿ ಶಾಸಕ CH ಕುಞಾಂಬು ಉದ್ಘಾಟಿಸಿದರು. ಪ್ರಧಾನ ವ್ಯವಸ್ಥಾಪಕ ಚಿಂತಂ ರಮೇಶ್ ಅಧ್ಯಕ್ಷತೆ ವಹಿಸಿದ್ದರು. ಪ್ರಾದೇಶಿಕ ವ್ಯವಸ್ಥಾಪಕಿ C ಶ್ರೀಲತಾ ವರ್ಮಾ, ಶಾಖಾ ವ್ಯವಸ್ಥಾಪಕ ES ಶರತ್, ಉದುಮ ಗ್ರಾಮ ಪಂಚಾಯತ್ ಅಧ್ಯಕ್ಷೆ P ಲಕ್ಷ್ಮಿ, ವಾರ್ಡ್ ಸದಸ್ಯೆ ಝೈನಬಾ ಅಬುಬಕರ್, ಉದುಮ ಕೃಷಿ ಅಧಿಕಾರಿ K ನಾನುಕುಟ್ಟನ್, ಕೊಟ್ಟಿಕುಲಂ ಪಾಲಕ್ಕುನ್ನು ಘಟಕದ ಕೇರಳ ವ್ಯಾಪಾರಿಗಳು ಮತ್ತು ಕೈಗಾರಿಕೆಗಳ ಸಮನ್ವಯ ಸಮಿತಿಯ ಅಧ್ಯಕ್ಷರು MS ಜಮೈಟ್, ಆರ್ಥಿಕ ಸಾಕ್ಷರತಾ ಸಲಹೆಗಾರ B ದೇವದಾಸ್ ಅವರು ಉಪಸ್ಥಿತರಿದ್ದರು.